ಹಾಲಿಂದು ಇದ್ದಲ್ಲಿ ಹೋಗ್ಲು ಎಷ್ಟೋದಲ್ಲಿ ಇಪ್ಪು ನಂದು ಉಚ್ಚಿರಿಗೆ ಮಾತ್ರ ಒಂದು ಧರ್ಮ ತಿಂದು ಹೋಗ್ಬೇಕಂತ ಜೋಡಿ ಜಪ್ಪು ಜವು అయితే జోడి అత్త అది అత్తానా నైకి కూడా పులుందా అయితే జోడి ఎంచ ಗೊತ್ತಾ ಇಜ್ಜಿ ಕೊಡಪ್ಪ ಅಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ವಿಷಯ ಅಂತ ಅಂದರೆ ನೋಡಿ, ಅಲ್ಲಿ ಹಿಂದ್ಗಡೆ ಒಂದು ಹಳೆ ಹಕ್ಕಿಗೂಡು ಇತ್ತು ಆ್ಯಕ್ಚುಲಿ. ಅಂದರೆ ಒಂದು ಕೇಜ್. ಅದು ನನಗೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ತುಂಬ ಕ್ರೇಜ್ ಇತ್ತು, ಅಂದರೆ ಹಕ್ಕಿಗಳ ಇದು ಅಂತ. ಅದಾದಮೇಲೆ ಅದು ಸ್ವಲ್ಪ ಏನೋ ಇಶ್ಯೂಯಿಂದಾಗಿ ನಾನು ಬೆಂಗಳೂರಿಗೆ ಹೋದೆ. ಹಾಗಾಗಿ ಸ್ವಲ್ಪ ಅದೇನೋ ಇಶ್ಯೂ ಆಗಿ ಅದು ಮತ್ತೆ ಎರಡಿತ್ತು ಲವ್ ಬರ್ಡ್ಸ್. ಸೊ ಅದೆರಡು ಕೂಡ ಸತ್ತೋಯ್ತು. ಸೊ ಅದರ ಮೊದಲು ಎರಡಿತ್ತು, ಅದನ್ನು ಹಾವು ಹಿಡಿಯಿತು. ಅಂದರೆ ಆ ಇದರಲ್ಲೇ ಬಂದು ಹಾವು ಅದು ಯಾವ ಥರ ಒಳಗೆ ಬಂದಿದ್ದು ಗೊತ್ತಿಲ್ಲ, ಹಾವು ಹಿಡಿದು ಅದು ಸತ್ತೋಯ್ತು. ಸೊ ಅದಾದ್ಮೇಲಿಂದ ನಾನು ಸ್ವಲ್ಪ ಇದು ಹಕ್ಕಿ ಅದೆಲ್ಲ ಸಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಅಂದರೆ ಅದು ಹಾಗೇನೆ ಗೂಡೇನಿತ್ತು ಅದನ್ನು ಹಾಗೇನೆ ಒಳಗಡೆ ಎತ್ತಿಟ್ಟಿದ್ದೆ. ಸೊ ಇವಾಗ ಮೊನ್ನೆ ಏನಾಯಿತು ಅಂದರೆ, ಇವಳು ಸುರಕ್ಷಾನ ಅಂಕಲ್ ಒಬ್ಬರು ಅವರ ಮನೆಯಲ್ಲಿ ಲವ್ ಬರ್ಡ್ಸ್ ಇದೆ ಅಂತಂದರೆ ಅವರೇ ಸಾಕ್ತಾರೆ ತುಂಬ. ಸೊ ಹಾಗಾಗಿ ಹೀಗೆ ಕಾಲ್ ಮಾಡಬೇಕಾದ್ರೆ ಅವ್ರು ಹೇಳಿದರು, ಅಂದರೆ ಇವಳು ಕೇಳಿದ್ಲಂತೆ ಲವ್ ಬರ್ಡ್ಸ್, ಇವಳಿಗೆ ಅದು ತರುವ ಅಂತ ತುಂಬ ಅದೇನು ಹೇಳ್ತಾ ಇದ್ರು. ಸೊ ಹಾಗಾಗಿ ಇವಾಗ ಅವ್ರ ಹತ್ರ ಕೇಳಿದ್ದೇವೆ. ಸೊ ಅವರು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಮನೆಗೆ ಈಗ ಹೋಗ್ತಾ ಇದ್ದೇವೆ ತರಲಿಕ್ಕೆ. ಸೊ ಅಂದರೆ ಜೋಡಿ ಲವ್ ಬರ್ಡ್ಸ್ ತರುವ ಪ್ಲ್ಯಾನಲ್ಲಿ ಇದ್ದೇವೆ. ಆ್ಯಕ್ಚುಲಿ ಅದು ಇನ್ನು ಫ್ಯೂಚರಲ್ಲಿ ನಾನು ಸ್ವಲ್ಪ ಅದಕ್ಕೆ ಇನ್ನೂ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಒಂದು ಗೂಡು ಥರ, ಅಂದರೆ ಕೇಜ್ ಥರ ಮಾಡುವ ಅಂತ ಪ್ಲ್ಯಾನಲ್ಲಿ ಇದ್ದೇನೆ. ಬಟ್ ಇವಾಗ ಸದ್ಯಕ್ಕೆ ಚಿಕ್ಕದ್ರಲ್ಲಿ ಇರುತ್ತೆ. ಇನ್ನೊಂದು ಏನಂದರೆ, ಲವ್ ಬರ್ಡ್ಸ್ ಯಾಕೆ ಪರ್ಮಿಷನ್ ಕೊಡ್ತಾರೆ ಅಂದರೆ, ಅದು ಹೊರಗಡೆ ಬಂದರೆ ಈ ಬೇರೆ ಹಕ್ಕಿಗಳು ಅದನ್ನು ಸಾಯಿಸಿಬಿಡ್ತದೆ ತುಂಬ. ಅಂದರೆ ಹಾಗಾಗಿ ಆ ಹಕ್ಕಿಗಳಿಗೆ ಅಂದರೆ ಗೂಡಲ್ಲಿ ಸಾಕಲಿಕ್ಕೆ ಪರ್ಮಿಷನ್ ಇದೆ ಆ್ಯಕ್ಚುಲಿ. ಸೊ ಮತ್ತು ಅದು ತುಂಬ ನಶಿಸಿ ಹೋಗುತ್ತೆ. ಅಂದರೆ ಹೊರಗಡೆ ಇದ್ದರೆ ಬೇರೆ ಹಕ್ಕಿಗಳಿಗೆ ಬೇಗ ಆಹಾರ ಆಗಿ ಸಿಗ್ತದೆ ಅಂತ ಹೇಳಿಬಿಟ್ಟು ಅದನ್ನು ಇದು ಮಾಡಿದ್ದಾರೆ. ಮತ್ತು ಗಿಳಿಯೆಲ್ಲ ಸಾಕೋಗಿಲ್ಲ, ಅದಕ್ಕೆಲ್ಲ ಪರ್ಮಿಷನ್ ಇಲ್ಲ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಇದು ಸಿಗಲ್ಲ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೋಡುವ. ನೀರು ಡೈಲಿ ಕೂಡ ಇತ್ತು. ಕೈക്ക് ಕೊಡಪುಣ ಅಂದತೆ ಕೈ ಕೊಡಪುನ ಇಂಚ ಪತವನ್ನ ಇಂಚ ಆತಿ ಗೂಡು ಉಂಡು ಗೂಡು ಕನ ಹೇಳ್ತೆ ಕಾರು ಕುಂಟು ಉಂಟು ದುಂಬ ಹಾಕೊಂಡದಕ್ಕೆ ಅವು ಒಂದು ನೆಟ್ಟು ಕಡದೆ ಉಚ್ಚು ಬರ್ಕೊಂಡು ಅದೇ ಚುನಿಕ್ರ ಅಪ್ಪ ಬರ್ಪುನ ಅಥವಾ ಕಿತ್ತಿದೆ ಪಡಿ ಪಡಿ ಹೊಡ್ಚೆ ಪಡಿ ಮಲ್ಲೆಚ್ಚು ನೆಟ್ಟದೆ ತಿನ್ನಿಲ್ಲ ಎಲೆಲ್ಲ ಚಿಂಕು 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 ಅನ್ಕೊ ತಿನ್ನಿ ಎಲೆಲ್ಲ ತಿನ್ನಿಲ್ಲನಾ
ಖಾಲಿ ಎಂದು ಇದ್ದಂದು ಪಿಯರ್ ಹೋಗ್ಬಿಡು ಎಷ್ಟೋದೊಂದು ಇಪ್ಪು ನಂದು ಉಚ್ಚಿಲೆಗೆ ಮಾತ್ರ ಒಂದು ಧರ್ಮ ತಿಂದು ಹೋಗ್ಬಿಡತ್ತ ಕಟ್ಟುತ್ತೆ ಅವು ಅಡಿಲ್ ಭಾಳ ಇತ್ತು ಮತ್ತೆ ಬೊಕ್ಕ ಚೂರು ಗ್ಯಾಸ್ ಹೋಗ್ತಿದ್ದೆ ಮುರ್ಚಿ ಮಾಂ ಬರೋದಿಲ್ಲ ಬಾತು ಜರ ಮಾಂ ಬರ್ತೀವಿ ಅದು ನೋಡ್ಕೊಂಡು ನಂಗೆ ರೆಡಿ ಇತ್ತು ನಾನು ಮಾಂ ಬರ್ರ ಅಂದಿರ್ತಾರೆ ಕಲೀರಿ ಇರ್ತಾರೆ ಊರಿ ಬಸದಿ ಬಸದಿ ಅಂತ ಆರೆಗೊಂಜಿ ಕಾತೊಂದು ಅವು ಅಂಚೆನೆ ಉಂಟು ಬೈಕ್ ನೋಡು ನೋಡು ವಾ ಮಲ್ಲ ಅಂಡ ಅಂತೆ ಮತ್ತು ಬಾಳೆ ಅತ್ತಿಯ ನೆನ್ನೆಂಚ ಮತ್ತು ಅತ್ತ ಐನು ಬತ್ತಿಯತ್ತ ಮಾಡಿದ್ರೆ ಅಪ್ಪನಿಗೆ ಅತ್ತ ತವ್ರಟ್ಟು ಎದುರು ಎದುರು ಬಲ ಎದುರು ಎದುರು ಬಲ ಇದಿತ್ತು ಕೈ ಹೋದ್ ಪಿರಾತ್ ಗುಡ್ಡಿಯ ಅವು ಪೊನ್ನು ಅವು ಪುನ್ನ ಆನು ಅವಾನು ಇದು ಪೊನ್ನು ಮತ್ತೆ ವೈಟ್ ಅಲ್ಲ ಅವು ಅವು ನಂದು ವೈಟ್ ವೈಟ್ ಡಿಫ್ರೆಂಟ್ ಅಲ್ಲ ವೈಟ್ ಅಲ್ಲ ಅವು ವೈಟ್ ಅಲ್ಲ ಅವು ಎಂದು ಬತ್ತಪ್ಪು ಒಂದು ಪುಣ್ಣಿಲ್ಲ ವೈಟ್ ಅಲ್ಲ ಅವು ಅವು ಕಲರ್ ಬಾಡಿ ಕಲರ್ ಗೋಲ ಅವು ಅಡ್ಡ ಬರ್ತೀನ ಹೋಗ್ತಿದ್ರು ಬಂದಾಗ ಆರು ಬನ್ನ ಬರ್ರಿ ಅಡ್ಡ ಉಂಟು ಉಂಟು ಜಾರವು ಹಾಕು ಮಾರ್ರೆ ಬಾರಿ ಸೊಪ್ಪು ಕುಂದು ಹಾಲು ವಿಡಿಯೋ ಉದ್ದು ತಿರ್ತಡೆ ಹೋಗು ಐಟನ್ ಅನ್ಕೋದು ಇದು ಮಾಡ್ಬೋದು ಅಂದು ಜಾಸ್ತಿ ಕಟ್ಕೊಂಡು ಹಚ್ಚಿದೆ ಒಂದು ರಟ್ಟು ಕೋಲ್ ಪತ್ತಲ್ಲ ಈ ಇದು ಗೋಲ್ಡ್ ಕುಟ್ಟು ಬಕೆಟ್ ಅಲ್ಪ 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 ಗ್ಯಾಪ್ ತಿಕ್ಕೊಂಡು ಕೈ ಪದನು ಕೈ ಪತ್ತ ಅವಾಯ್ತಾ ಜೋಡಿ ಅತ್ತ ತಾಯ್ಕಿ ಜಪ್ಪು ಜವು ಚುಂಡು ಅವ ಆಯ್ತಾ ಜೋಡಿ ಅತ್ತ ಅವು ಆದಿಪ್ಪು ಅತ್ತಾನ ನೈಕಿ ಜಿರ ನೀನು ಕೂಡ ಪುಳಿಂದ ಆಯ್ತಾ ಜೋಡಿ ಎಂಚ ಗೊತ್ತಾ ಇಜ್ಜಿ ಕೊಡಪ್ಪ ಅಂತ ಅಲ್ಲ అలాంటి గ్యాప్ ಓಕೆ ಫೈನಲಿ ಲವ್ ಬರ್ಡ್ಸ್ 2 ಬರ್ಡ್ಸ್ ಕೊಟ್ಟರು. ಸೊ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ವಿಷಯ ಅಂತಂದರೆ ನಮಗೆ ಅದು ಹಿಡಿಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಅದಕ್ಕೆ ತುಂಬ ಹೊತ್ತು ಟೈಮ್ ಆಯಿತು. ಸೊ 2 ಒಳ್ಳೆ ಬರ್ಡ್ಸ್ ಸಿಕ್ತು. ಇನ್ನು ಅದನ್ನು ಮನೆಗೆ ತಗೊಂಡೋಗಿ ನೋಡ್ಕೋಬೇಕು. ಇನ್ನು ಫ್ಯೂಚರಲ್ಲಿ ಸ್ವಲ್ಪ ದೊಡ್ಡದಾಗಿ ಅದನ್ನು ಕೇಜ್ ಮಾಡುವಂಥ ಪ್ಲ್ಯಾನಲ್ಲಿದ್ದೇವೆ. ಈಗ ಸದ್ಯಕ್ಕೆ ಇದಿದೆ. ಮತ್ತೊಂದು ಎಕ್ಸ್ಟ್ರಾ ಕೇಜ್ ಕೂಡ ಕೊಟ್ಟಿದ್ದಾರೆ ಅವರು ಅದನ್ನು ಹಾಕಲಿಕ್ಕೆ ಅಂತ. ಸೊ ಎಂತ ಅಂದರೆ ನಮಗೆ ಅದೇ ಕೈಯಲ್ಲಿ ಹಿಡಿಲಿಕ್ಕೆ ಸ್ವಲ್ಪ ಅದೇ ಇನ್ನೂ ಅದ್ರ ಬಗ್ಗೆ ಅಷ್ಟು ಇದಿಲ್ಲಲ್ಲ, ಅಂದರೆ ತುಂಬ ಡೆಲಿಕೇಟ್ ಅದು. ಸೊ ಜಾಸ್ತಿ ಹಿಡಿದ್ರೆ ಇದಾಗುತ್ತೆ ಮತ್ತು ಕಚ್ಚುತ್ತೆ ಅದು. ಸೊ ಅದು ಸ್ವಲ್ಪ ಭಯ ಇತ್ತು. ಹಾಗಾಗಿ ಎಲ್ರಿಗೂ ಅದೇ ಅದೊಂದು ಹಿಡಿಯೋದೇ ದೊಡ್ಡ ಸಾಹಸ ಆಗಿತ್ತು. ಬಟ್ ಓಕೆ, ಚೆನ್ನಾಗಿತ್ತು. ನೋಡಿ ಕಾರಲ್ಲಿ ಹಿಂದ್ಗಡೆ ಇಟ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಗಿಡ ಎಲ್ಲ ಕೊಟ್ಟರು, ತುಂಬ ವೆರೈಟಿ ಗಿಡಗಳನ್ನು ಕೂಡ ಕೊಟ್ಟರು. ಸೊ
ಅದನ್ನು ಕೂಡ ನೆಡಬೇಕು. ಅದನ್ನು ನಾಳೆ ನೆಡಬೇಕು, ಇವತ್ತು ಟೈಮ್ ಇಲ್ಲ, ಆಲ್ರೆಡಿ ಲೇಟ್ ಆಯ್ತು ಇವಾಗ. ಸೊ ಫುಡ್ ಕೂಡ ತಗೊಂಡ್ವಿ, 1 kg 80 rupees ಅಂತೆ. ಅದನ್ನು ಗುರುವಾಯನಕೆರೆಯಲ್ಲೇ ಪರ್ಚೇಸ್ ಮಾಡಿದ್ವಿ. ಲವ್ ಬರ್ಡ್ಸ್ದು ಫುಡ್ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ, ಒಂದು ಚಿಕ್ಕ ಚಿಕ್ಕ ಕಾಳು ಥರ ಇರುತ್ತೆ. ಆ್ಯಕ್ಚುಲಿ ನಮ್ಮ ಹತ್ರ ಮೊದಲೇ ಇತ್ತು ಆ ಲವ್ ಬರ್ಡ್ಸ್ ಅಂತ. ಸೊ ಹಾಗಾಗಿ ನಮ್ಗೆ ಗೊತ್ತಿದೆ ಅದನ್ನು ಯಾವ ಥರ ಅಂದರೆ ಯಾವ ಥರ ನೋಡ್ಕೋಬೋದು ಅಂತ ಒಂದು ಬೇಸಿಕ್ ನಾಲೆಜ್ ಸ್ವಲ್ಪ ಇದೆ. ಸೊ ನೋಡುವ, ಚೆನ್ನಾಗಿ ಇರಲಿ. ಅವರು ಕೂಡ ಹೇಳಿದರು ಚೆನ್ನಾಗಿ ಇನ್ನೂ ಮರಿಗಳನ್ನೆಲ್ಲ ಇಡಲಿ ಅಂತ. ಅದು ಥ್ಯಾಂಕ್ ಯು ಸೋ ಮಚ್. ಹೀಗೆ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗ್ ಕೂಡ ಬರ್ತದೆ ಹೀಗೇ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಸ್ಟೇ ಟ್ಯೂನ್. ಬಾಯ್, ಟೇಕ್ ಕೇರ್. ಫೈನಲಿ ನೋಡಿ, ಅಲ್ಲಿ ಒಂದು ರಾಡ್ ಈ ಥರ ಕೊಟ್ಟು ಮನೆಯಲ್ಲಿ ಇರ್ತದೆ ಆ್ಯಕ್ಚುಲಿ. ಸೊ ಇಬ್ಬರು ಇಲ್ಲಿ ಸೆಟ್ಲಾಗಿದ್ದಾರೆ. ಸೊ ಬ್ರೀಡಿಂಗ್ ಬಾಕ್ಸ್ ಅಂದರೆ ಬ್ರೀಡಿಂಗ್ ಇದರದ್ದು ಒಳಗಡೆ ಇಟ್ಟಿದ್ದೇನೆ. ಸೊ ಅದು ಸ್ವಲ್ಪ ಒಳಗಡೆ ತೆಗೋಬೇಕಾದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಆ್ಯಕ್ಚುಲಿ. ಸೊ ಇಲ್ಲಿ ರಟ್ಟಿ ಇಟ್ಬಿಟ್ಟು ಈ ಹಕ್ಕಿಗಳನ್ನು ಮೇಲ್ಗಡೆ ಬರೋ ಹಾಗೆ ಮಾಡಿ ಮತ್ತೆ ಇಲ್ಲಿಂದ ಇಟ್ಟಿದೆ, ಇಲ್ಲಾಂದರೆ ಹಾರಿ ಹೋಗ್ತದೆ. ಸೊ ನೋಡಿ ಎಲ್ಲ ಸೆಟಪ್ ಆಗಿದೆ. ಇಲ್ಲಿ ವಾಟರ್, ಈ ಕಡೆಯಿಂದ ಫುಡ್ ಇಟ್ಟಿದ್ದೇವೆ. ಸೊ ಇಲ್ಲಿ ಬ್ರೀಡಿಂಗ್ ಬಾಕ್ಸ್ ಇದೆ. ಸೊ ಇವಾಗ ಇದ್ದಾರೆ ಸದ್ಯಕ್ಕೆ ಇದರಲ್ಲಿ ನೋಡಿ, ಈ ಥರ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾನು ಒಂದು ಪುಟ್ಟದಾಗಿ ಒಂದು ಇಂಡೋರ್ ಗಾರ್ಡನ್ ಥರ ಮಾಡಿದ್ದೀನಿ ಅಂತ ಸ್ವಲ್ಪ. ಸೊ ಸಂಜೆ ಹೊತ್ತು ಒಂದು ನೈಟ್ ನಾನು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೇನೆ. ಸೊ ಒಳ್ಳೆ ಸ್ಪಾಟ್ ಇದು ಆ್ಯಕ್ಚುಲಿ. ಸೊ ತುಂಬ ಬಿಸಿಲಿದೆ, ಅದಕ್ಕೋಸ್ಕರ ಈ ಥರ ಕರ್ಟನ್ ಹಾಕಿದ್ದೀನಿ. ಯಾಕಂದರೆ ಇಲ್ಲಿ ನಾವು ಆ್ಯಕ್ಚುಲಿ ಕಾರ್ ಪಾರ್ಕಿಂಗಲ್ಲಿ ಕಾರ್ ನಿಲ್ಸೋಕ್ಕೆ ಅಥವಾ ಬೈಕ್ ನಿಲ್ಸೋಕ್ಕೆ ಆಗೋಲ್ಲ, ಯಾಕಂದರೆ ತುಂಬ ಬಿಸಿಲು ಹೊಡೆಯುತ್ತೆ. ಆ ರೀಸನ್ಗೋಸ್ಕರ ಇದನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿ ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಗಾರ್ಡನ್ ಥರ. ಸೊ ಬಬ್ರು ಇಲ್ಲಿ ಮಲಗಿದ್ದಾನೆ, ಬಬ್ರು ಇಲ್ಲಿದ್ದಾನೆ. ಬಬ್ರುಗೆ ಇಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ. ಸೊ ಸ್ವಲ್ಪ ದಿನ ಬೇಕು ಅಡ್ಜಸ್ಟ್ ಆಗಲಿಕ್ಕೆ. ಸೊ ತುಳಸಿದು ಕೊಡಿ ಕೊಟ್ಟಿದ್ದೀನಿ ಅದಕ್ಕೆ. ಸೊ ತಿಂದಿದ್ದಾರೆ. ಸೊ ಅಲ್ಲಿ ಕೆಳಗಡೆ ಹಾಕಿದ್ದಾರೆ ಕೆಲವರು ನೋಡಿ, ಅಲ್ಲಿ ತುಳಸಿ ಇದು ಬರುತ್ತಲ್ಲ ಕೊಡಿ. ಸೊ ಅದನ್ನು ಕೊಟ್ಟರೆ ತುಂಬ ಹ್ಯಾಪಿಯಾಗಿ ತಿಂತವೆ.